ಸರ್ಕಾರ ಹೇರಿರುವ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂನಿಂದಾಗಿ ವರ್ತಕರಿಗೆ ಮತ್ತು ಉದ್ಯಮಿಗಳಿಗೆ ಆರ್ಥಿಕ ಸಂಕಷ್ಟ ಉಂಟಾಗಿದೆ. ಆದಷ್ಟು ಬೇಗ ಈ ಆದೇಶವನ್ನು ಹಿಂಪಡೆಯಬೇಕೆಂದು ಉಡುಪಿ ಜಿಲ್ಲಾ ವರ್ತಕರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ದಿವಾಕರ್ ಸನಿಲ್ ಮನವಿ ಮಾಡಿಕೊಂಡಿದ್ದಾರೆ. ಅವರು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರ ತೆಗೆದುಕೊಂಡಿರುವ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂವನ್ನು ಹಿಂಪಡೆಯಬೇಕು. ಮಾತ್ರವಲ್ಲದೆ ಈಗ ಹೊರಡಿಸಿರುವ ಆದೇಶಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ರೋಗದ ಪರಿಣಾಮ ಕಡಿಮೆ ಇದ್ದು ಜಿಲ್ಲೆಯ ಕೆಲವು ಮಳಿಗೆಗಳಿಗೆ ಅವಕಾಶವನ್ನು ನೀಡಿದ್ದು, ಇನ್ನೂ ಕೆಲವು ಮಳಿಗೆಗಳಿಗೆ ನಿಯಮವನ್ನು ಪಾಲಿಸುವಂತೆ ಆದೇಶವನ್ನು ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ವರ್ತಕರ ಹಿತರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ಆನಂದ ಕಾರ್ನಾಡ್, ಕಾರ್ಯದರ್ಶಿ ಮ್ಯಾಕ್ಸಿಮ್ ಸಾಲ್ದಾನ, ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ಮೌಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೊಸ ಮಾರ್ಗಗಳನ್ನು, ಯಾಕಂದ್ರೆ ಕೊರೋನಾ ಹರಡುವಿಕೆ ಯಾವ ಸ್ಥಳದಲ್ಲಿ ಆಗ್ತದೆ, ಹೇಗೆ ಆಗ್ತದೆ, ಅದನ್ನು ಇನ್ನೂ 2 ವರ್ಷದಿಂದ ನಾವು ಇದು ನಮಗೆ ಅನುಭವ ಇದೆ. ಲಾಕ್ಡೌನ್ ಪರಿಹಾರ ಖಂಡಿತ ಅಲ್ಲ ಅಂತ ಹೇಳಿ ಅವರ ಗಮನಕ್ಕೆ ಬಂದಿದೆ. ಮತ್ತೆ ನಮ್ಮ ಉಡುಪಿಯ ಮಟ್ಟಿಗೆ ಹೇಳೋದಾದ್ರೆ, ಉಡುಪಿ ದೊಡ್ಡ ಒಂದು ವ್ಯವಹಾರ ಕೇಂದ್ರ ಅಲ್ಲ ನಮ್ಮದು. ಇಲ್ಲಿ ಏನಂತ ಹೇಳಿದ್ರೆ ಮಾಲ್ಗಳ ಸಂಖ್ಯೆ ಕೆಲವು ಮಾಲ್ಗಳಿರುವುದು. ಜನಸಂದಾಣಿಕೆ ನಮ್ಮ ಅಂಗಡಿ ಬೇರೆ ಬೇರೆ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಯಾರು ಜನಸಂದಾಣಿ ಬಂತು ಅಲ್ಲಿ ಒಮ್ಮೆಲೆ ಬೀಡು ಬಿಟ್ಟು ವ್ಯಾಪಾರ ಮಾಡುವಂತ ಸ್ಥಳ ಖಂಡಿತ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ಕಾಣಲೇ ಇಲ್ಲ ನಾವು. ಹಾಗಾಗಿ ಕೆಲವೊಂದು ಮಾಲ್ಗಳಲ್ಲಿ ಇದ್ರೆ ಅವರನ್ನು ನೀವು ನಿಯಂತ್ರಣ ಮಾಡುವಂತ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಚಿಕ್ಕ ಪುಟ್ಟ ಅಂಗಡಿಯವರು ಫ್ಯಾನ್ಸಿ ಇರ್ಬೋದು,